ಹುಬ್ಬಳ್ಳಿಯಲ್ಲಿ ಇಂದು ಅದ್ದೂರಿಯಾಗಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಹುಬ್ಬಳ್ಳಿಯ ಹೊಸ ಸಿಆರ್ ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದ್ದು, ಹುಬ್ಬಳ್ಳಿ ಧಾರವಾಡ ಪೊಲೀಸರ ವಿಶೇಷ ತಂಡಗಳು ಕ್ವಿಕ್ ಮಾರ್ಚ್ ಮಾಡುವುದರ ಮೂಲಕ ಪೊಲೀಸ್ ಧ್ವಜ ದಿನಾಚರಣೆಗೆ ಮೆರುಗನ್ನ ತಂದುಕೊಟ್ಟರು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಲಾಬುರಾಮ, ಡಿಸಿಪಿಗಳಾದ ರಾಜಾರಾಮನ್, ಬಸರಗಿ, ವಿಶೇಷ ಅತಿಥಿಗಳಾಗಿ ನಿವೃತ್ತ ಎಸ್ಪಿಗಳಾದ ಬಡಿಗೇರ ಹಾಗೂ ಸಂದಿಗಾವಡ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಎಲ್ಲ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದರು. ಅತಿಥಿಗಳಾದ ಇಬ್ಬರು ಅಭ್ಯಾಗತರು ಹುಬ್ಬಳ್ಳಿ ಧಾರವಾಡಗೆ ಎಲ್ಲ ತುಕಡಿಗಳು ಪಥಸಂಚಲನದ ನಂತರ ಬಿಡುಗಡೆಯಾಗಿದೆ. 2021ರ ಪೊಲೀಸ್ ಧ್ವಜ ಪೊಲೀಸ್ ಕಲ್ಯಾಣಕ್ಕಾಗಿ ಬಳಸಲಾಗ್ತದೆ. ಧ್ವಜ ದಿನಾಚರಣೆ 2020 ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಎ.ಆರ್. ಬಡಿಗೇರ ಅವರೇ, ಮತ್ತೊಬ್ಬ ಅತಿಥಿಯಾದ ಶ್ರೀ ಸಂದಿಗವಾಡ ಅವರೇ, ನಮ್ಮ ಹಿರಿಯೂರು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ರವಿ ಎಚ್ ನಾಯಕ್ ಅವರೇ, ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಎಲ್ಲ ಅಧಿಕಾರಿ ಸಿಬ್ಬಂದಿಯವರೇ, ಎಲ್ಲ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಕ್ಕಂಥ ಎಲ್ಲ ಹಿರಿಯರು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರೇ, ಸಾರ್ವಜನಿಕರ ಮಾಧ್ಯಮದ ಮಿತ್ರರೇ, ನಾವು ಪ್ರತಿ ವರ್ಷ 2ನೇ ತಾರೀಕು ಏಪ್ರಿಲ್ ತಿಂಗಳು ಪೊಲೀಸ್ ಧ್ವಜ ದಿನಾಚರಣೆ ಅಂತ ಆಚರಿಸ್ತೇವೆ. ಇದಕ್ಕೆ ಮಹತ್ವ ಕರ್ನಾಟಕ ರಾಜ್ಯ ಏಕೀಕರಣ ಆದ ನಂತರ ಕರ್ನಾಟಕ ಪೊಲೀಸ್ ಪಡೆಯನ್ನು 1965 ಏಪ್ರಿಲ್ 2ನೇ ತಾರೀಕಿನಿಂದ ಕರ್ನಾಟಕ ಪೊಲೀಸ್ ಕಾಯ್ದೆ ರಕ್ಷಣೆ ಒಳಪಡಿಸಲು ಪ್ರತಿ ವರ್ಷ ಏಪ್ರಿಲ್ 2ರಂದು ನಾವು ಪೊಲೀಸ್ ಧ್ವಜ ದಿನಾಚರಣೆ ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಘಟಕಗಳಲ್ಲಿ ಆಚರಿಸ್ತೇವೆ. ಈ ಸಮಾರಂಭ ಒಳ್ಳೆ ಸಮಾಜ ಒಳಗಡೆ ಒಳ್ಳೆ ಬಾಂಧವ್ಯದಲ್ಲಿ ಉಪಯೋಗಿಸ್ಕೊಳ್ತಾರೆ ಮತ್ತು ಕಾನೂನು ಪಾಲನೆ ಹಾಗೂ ಸಾರ್ವಜನಿಕ ಆಸ್ತಿ ರಕ್ಷಣೆ ನಿತ್ಯ ಜನ ಜೀವನದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ತೋರಿಸಿದ ಈ ದಿವಸ ರಾಜ್ಯಾದ್ಯಂತ ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಕೂಡ ಈ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಮಾಡಲಾಗ್ತದೆ. ಇವತ್ತಿನ ದಿವಸ ನನ್ನ ಮುಖ್ಯ ಅತಿಥಿಗಳಾಗಿ ಇಲ್ಲಿ ಕರೆಸಿದ್ದಕ್ಕೆ ನಾನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲ ಪೊಲೀಸ್ ಆಯುಕ್ತರಾಗಿ ನನ್ನ ಕೃತಜ್ಞತೆ ಬಯಸ್ತೇನೆ. ಸುಮಾರು 38 ವರ್ಷಗಳ ಕಾಲ ನಾನು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೆ. ಹೆಚ್ಚಿನ ಭಾಗ ಅಂದರೆ ಆಲ್ಮೋಸ್ಟ್ 18 ವರ್ಷ ಅಂತ ಹೇಳ್ತೇನೆ. ನಾನು 15-18 ವರ್ಷ ನಾನು ಹುಬ್ಬಳ್ಳಿಯಲ್ಲಿ ಕೆಲಸ ಮಾಡಿದ್ದೀನಿ. ಆ ಸಮಯದಲ್ಲಿ ಇದ್ದಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒಂದು ಸಹಕಾರದಿಂದ ನನ್ನ ಕರ್ತವ್ಯವನ್ನು ಉತ್ತಮ ರೀತಿಯಿಂದ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ಆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ನಾನು ನನ್ನ ಹೇಳ ಬಯಸ್ತೇನೆ. ಅದರಿಂದ ಹುಬ್ಬಳ್ಳಿ ನಾಗರಿಕರು ಕೂಡ ಅತ್ಯಂತ ಸೌಜನ್ಯಯುತವಾಗಿ ಎಲ್ಲ ಪೊಲೀಸ್ ಇದಕ್ಕೆ ಅವರು ತಮ್ಮ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಯಾವತ್ತೂ ಅವರು ಯಾವ ರೀತಿ ಪೊಲೀಸರು ಒಂದು ಆದೇಶವಿದ್ದು ಅದನ್ನು ಪಾಲನೆ ಮಾಡಿ ನಮ್ಮ ಕರ್ತವ್ಯದಲ್ಲಿ ತುಂಬ ಸಹಕಾರಿಯಾಗಿ ಆ ಎಲ್ಲ ಸಾರ್ವಜನಿಕರಿಗೆ ಹುಬ್ಬಳ್ಳಿ ಧಾರವಾಡ ನಗರದ ಕೂಡ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಬಯಸ್ತೇನೆ. ಅದು ಮಾಧ್ಯಮ ಮಿತ್ರರು ಕೂಡ ತಾವು ಕೂಡ ಅನೇಕ ರೀತಿಯಲ್ಲಿ 2000 ನಂತರ ಈ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು. ಆ ಸಂದರ್ಭ ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ಬೇಕು.